ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 12ನೇ ಅಧ್ಯಾಯ ಕುಮಾರರು ಹಾಗೂ ಮತ್ತಿತರರ ಸೃಷ್ಟಿ. ಶ್ಲೋಕ 1. ಮೈತ್ರೇಯ ಉವಾಚ ಇತೀತೆ ವರ್ಣಿತಾಕ್ಷತ್ತ ಕಾಲ ಆಖ್ಯಾ ಪರಮಾತ್ಮನ ಮಹಿಮಾ ವೇದಗರ್ಭ ಅಥ ಯಥಾ ಅಸ್ರಾಕ್ಷಿ ನಿಬೋಧಮೇ. ಅನುವಾದ. ಶ್ರೀ ಮೈತ್ರೇಯರು ಹೇಳಿದರು, ಎಲೆ ವಿದ್ವಾಂಸನಾದ ವಿದುರನೇ, ಈವರೆಗೆ ನಿನಗೆ ಕಾಲ ಲಕ್ಷಣದಲ್ಲಿ ದೇವೋತ್ತಮ ಪರಮಪುರುಷನ ರೂಪದ ಮಹಿಮೆಗಳನ್ನು ವಿವರಿಸಿದ್ದೇನೆ. ಈಗ ನೀನು ನನ್ನಿಂದ ಸಕಲ ವೇದ ಜ್ಞಾನ ನಿಧಿಯಾದ ಬ್ರಹ್ಮನ ಸೃಷ್ಟಿಯ ವಿಚಾರವನ್ನು ಆಲಿಸು. 11ನೇ ಅಧ್ಯಾಯದಲ್ಲಿ ಶ್ರೀವಾಸ್ ಪ್ರಭು ನಿಮಗೆ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಕೂಡ ಮೈತ್ರೇಯ ಹೇಳುವಂಥದ್ದು 11ನೇ ಅಧ್ಯಾಯದಲ್ಲಿ ನಿನಗೆ ಕಾಲದ ಬಗ್ಗೆ ಹೇಳಿದ್ದೇನೆ. ಎಂತೆಲ್ಲ ಹೇಳಿದ್ದಾನೆ ಅಲ್ಲಿ 1-4 ಶ್ಲೋಕ ಕಾಲ ಸಣ್ಣದು ಮತ್ತು ದೊಡ್ಡದು ಡಿವಿಷನ್ ಅಂತ ಹೇಳುವಂಥದ್ದು, ಈ ಜಡವಸ್ತು ಮ್ಯಾಟರ್ ಅದರ ಬಗ್ಗೆ ಹೇಳ್ತದೆ. ಮತ್ತೆ 5-15 ಶ್ಲೋಕ ಡಿವಿಷನ್ಸ್ ಆಫ್ ಟೈಮ್, ಕಾಲದು ಬೇರೆ ಬೇರೆ ಡಿವಿಷನ್. ಮತ್ತೆ 16-17 ವಿದುರ ಎನ್ಕ್ವೈರಿ ಮಾಡುವಂಥದ್ದು, ಯಾವ ಕಲ್ಪಕ್ಕಿಂತ ಬಿಯಾಂಡ್ ಇದನ್ನು ಎನ್ಕ್ವೈರಿ ಮಾಡ್ತಾನೆ. ಮತ್ತೆ 18-22 ಶ್ಲೋಕ ಬೇರೆ ಬೇರೆ ಯುಗದ್ದು ಕಾಲಾವಧಿ ಅಂದ್ರೆ ಡ್ಯೂರೇಷನ್. ಮತ್ತೆ 23-27 ಮನುಗಳ ಡ್ಯೂರೇಷನ್. ಮತ್ತೆ 28-32 ಪ್ರಳಯ ಆಗ್ತದೆ, ಡಿಸ್ಟ್ರಕ್ಷನ್, ಕಲ್ಪ ಎಂಡ್ ಆಗುವಾಗ ಡಿಸ್ಟ್ರಕ್ಷನ್ ಆಗ್ತದೆ. ಮತ್ತೆ 33-37 ಬ್ರಹ್ಮನ ಲೈಫ್ ಸ್ಪ್ಯಾನ್. ಮತ್ತೆ 38-42 ಶ್ಲೋಕ ಬ್ರಹ್ಮನ ಲೈಫ್ ಸ್ಪ್ಯಾನ್ ಏನು ಅಲ್ಲ, ಇನ್ಸಿಗ್ನಿಫಿಕೆನ್ಸ್ ಲೈಫ್ ಸ್ಪ್ಯಾನ್. ಮತ್ತೆ ಈ ಬ್ರಹ್ಮಾಂಡ ಇದ್ರ ಬಗ್ಗೆ ನಾವು ಅಲ್ಲಿ ತಿಳಿದೆವು, ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಈವರೆಗೆ ನಿನಗೆ ಕಾಲ ಲಕ್ಷಣ ದೇವೋತ್ತಮ ಪುರುಷನ ರೂಪದ ಮಹಿಮೆಗಳನ್ನು ವಿವರಿಸಿದ್ದೇನೆ. ಈಗ ನೀವು ನನ್ನಿಂದ ಸಕಲ ವೇದ ಜ್ಞಾನ ನೀತಿಯಾದ ಬ್ರಹ್ಮನ ಸೃಷ್ಟಿಯ ವಿಚಾರವನ್ನು ಆಲಿಸು ಅಂತ ಹೇಳ್ತಾರೆ. ಎಸ್, ಈಗ ನಾವು ಹೋಗುವ ಶ್ಲೋಕ 2ಕ್ಕೆ ಹೋಗುವ. ಶ್ಲೋಕ 2. ಸಸರ್ಜ ಅಗ್ರೆ ಅಂದ ತಾಮಿಶ್ರಂ ಅಥ ತಾಮಿಶ್ರಂ ಆದಿಕೃತ್ ಮೋಹಂ ಚ ತಮಾಚ ಅಜ್ಞಾನ ವೃತ್ತಯ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜಯ. ಬ್ರಹ್ಮನು ಆತ್ಮವಂಚನೆ, ಮೃತ್ಯುಭಾವನೆ, ಹತಾಶಯ, ನಂತರದ ಕೋಪ, ಮಿಥ್ಯಾ ಸ್ವಾಮಿತ್ವ ಭಾವನೆ, ಮಿಥ್ಯಾ ದೈಹಿಕ ಕಲ್ಪನೆ ಅಥವಾ ನೈಜ ಸ್ವರೂಪದ ವಿಸ್ಮೃತಿಗಳಂತ ಅಜ್ಞಾನದ ವೃತ್ತಿಗಳನ್ನು ಮೊದಲು ಸೃಷ್ಟಿಸಿದನು. ನೋಡಿ, ಇದು ತುಂಬಾ ನಂಗೆ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್? ಯಾಕೆಂದ್ರೆ ಇದೆಲ್ಲ ಲಕ್ಷಣಗಳು ನಮ್ಮಲ್ಲಿ ಉಂಟು. ಯಾಕೆ ಉಂಟು? ಯಾಕೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಬಿಕಾಸ್ ವಿ ಆರ್ ಇನ್ ಮೆಟೀರಿಯಲ್ ವರ್ಲ್ಡ್, ಬಿಕಾಸ್ ಫರ್ಗೆಟ್ಫುಲ್ನೆಸ್ ಆಫ್ ಕೃಷ್ಣ, ದೀಸ್ ಥಿಂಗ್ಸ್ ಆರ್ ದೇರ್ ವಿತ್ ಇನ್ ಅಸ್. ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ, ನಾವು ಕೃಷ್ಣನನ್ನು ಮರೆತ ಕಾರಣ ಇದೆಲ್ಲ ನಮ್ಮಲ್ಲಿ ಉಂಟು. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಇದು. ಆತ್ಮವಂಚನೆ ಅಂದ್ರೆ ಎಂತ? ಜೀವೇರ ಸ್ವರೂಪವಾಗಿ ಕೃಷ್ಣನ ನಿತ್ಯದಾಸ್. ನಾವು ನಮ್ಮ ಸ್ವರೂಪ ಎಂತ ಅಂದ್ರೆ ಭಗವಂತನಿಗೆ ನಿತ್ಯವಾಗಿ ಸೇವೆ ಮಾಡುವಂಥದ್ದು. ಈಗ ನಾವು ಮಾಡ್ತಾ ಇಲ್ಲ. ದಿಸ್ ಇಸ್ ಆತ್ಮವಂಚನೆ. ಮೃತ್ಯು ಭಾವನೆ, ಸಾವು ಅಂದ್ರೆ ಈಗ ನಾವು ಎಂತ ನೋಡಿ, ನಾವು ಹಣವನ್ನು ಯಾಕೆ ಅಕ್ಯುಮುಲೇಟ್ ಮಾಡುವಂಥದ್ದು? ಯಾಕೆಂದ್ರೆ
ನಮಗೆ ಸಾವು ಬರಬಾರ್ದು, ನಾವು ಇರುವವರೆಗೆ ಒಳ್ಳೆ ರೀತಿಯಲ್ಲಿ ಇರಬೇಕು. ಯಾವುದೇ ದೊಡ್ಡ ಹಾಸ್ಪಿಟಲ್ಗೆ ಹೋದ್ರು ಕೂಡ ನಮ್ಗೆ ನಮ್ಮನ್ನು ನಾವು ಸರಿ ಮಾಡುವಷ್ಟು ನಮ್ಮ ಹತ್ರ ಇರ್ಬೇಕಂತ ಇದೆಲ್ಲ ನಮ್ದು ಯೋಚನೆ ಉಂಟು. ಆಕ್ಚುಲಿ ಪ್ರಹ್ಲಾದ್ ಮಹಾರಾಜ್ ಹೇಳುವಂತದ್ದು, nobody can kill the soul. ಆದ್ರೆ ಇದು ದಿಸ್ ಇಸ್ ಅ ರಿಯಲೈಸೇಷನ್, ಸಾಕ್ಷಾತ್ಕಾರ. ರಾಖಿ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಖಿ. ಕೃಷ್ಣ ಡಿಸೈಡ್ ಮಾಡಿದ್ರೆ ನಿಮ್ದೆಂತ ಅಡ್ವಾನ್ಸ್ಮೆಂಟ್, ನಿಮ್ದೆಂತ ಹಣ, ಯಾವುದು ನಮ್ಮನ್ನು ಉಳಿಸುವುದಿಲ್ಲ. ಸೋ ಕಾಲ್ಡ್ ನಮ್ದು ಎಂತ ಹೇಳುವಂಥದ್ದು ಹಣ, ನಮ್ದು ಮೆಟೀರಿಯಲ್ ದಿಸ್ ಥಿಂಗ್, ವೆಲ್ತ್, ಅದು ಇದು ಯಾವುದಿಲ್ಲ. ನಮ್ದು ಸೋ ಕಾಲ್ಡ್ ಡಿಗ್ರಿ, ನಾವು MD ಆಗಿರ್ಬೋದು, MBBS ಆಗಿರ್ಬೋದು, ಅಂದ್ರೆ ಈ ಯಾವುದು ಆ ಮೆಡಿಕಲ್ ಫೀಲ್ಡ್ ಅಲ್ಲಿ ನಮ್ದು ಸಾವು ಬರುವಾಗ ನಮ್ಮ ಈ ಸೋ ಕಾಲ್ಡ್ ಎಜುಕೇಶನ್ ಕೂಡ ನಮ್ಮನ್ನು ಕಾಪಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮೃತ್ಯು ಭಾವನೆ ನಾವೆಲ್ಲ ಎಂತಂದ್ರೆ ತುಂಬಾ ನಮಗೆ ಹೆದರಿಕೆ ಉಂಟು, ಭಯ ಸ್ಥಿತಿಯಲ್ಲಿದ್ದೇವೆ. ಆಕ್ಚುಲಿ ನಾವು ಅಭಯಂ ಆಗ್ಬೇಕು. ಅಭಯಂ ಸತ್ವ ಸಂಶುದ್ಧಿ, ದಿಸ್ ಇಸ್ ಎ ಕ್ವಾಲಿಟಿ ಆಫ್ ಡಿವೋಟಿ. ಹೇಗೆಂದ್ರೆ ಕುಲಶೇಖರ್ ರಾಜ್ ಹೇಳುವಂತಹದ್ದು, ಕೃಷ್ಣ ಸ್ವದೀಯ ಪದವಂಗಜ ವಂಜನಾಂತಂ ಆದೈವಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯ ಕಪವಾದ ಬಿತ್ತೋ ಕಂಠಾವರೋಧನ ಸ್ಮರಣಂ ಧೃತಸ್ತೆ. ಅಂದ್ರೆ ಈ ಕೂಡಲೇ ಸಾಯಿಸು. ನಾವು ಹೇಳ್ತೇವೆ ಈ ಕೂಡಲೇ ಸಾಯಿಸಿಲ್ಲ. ನಾವು ಕೆಲವೊಮ್ಮೆ ಹೇಳ್ಬೋದು ಎಸ್ ನನಗೆ ಸಾವು ಬರ್ಲಿ ಅಂತ, ಆದ್ರೆ ಆಕ್ಚುಲಿ ಸಾವು ಬರುವಾಗ ನಾವು ಟೋಟಲಿ ಫಿಯರ್ಫುಲ್. ಆಕ್ಚುಲಿ ವೆನ್ ಡೆತ್ ಕಮ್ಸ್, ಸಾವು ಬರುವಾಗ ಫಿಯರ್ಫುಲ್ ಇರಬಾರ್ದಂತೆ. ದಿಸ್ ಇಸ್ ಅಡ್ವಾನ್ಸ್ಮೆಂಟ್. ಹ್ಯಾಪಿಲಿ ಇಫ್ ಯು ಆರ್ ಟೋಟಲಿ ಫಿಕ್ಸ್ಡ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ನಾವು ಫುಲ್ ಆಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿ ಹೋದ್ರೆ ಸಾವನ್ನು ನಾವು ತುಂಬಾ ಚಂದವಾಗಿ ಸ್ವೀಕರಿಸುವ. ಯಾಕಂದ್ರೆ ನಮ್ಗೆ ಈ ಸಾವಿನ ಎಂತ ಹೇಳುವಂತಹದ್ದು ತಲೆಗೆ ಬರುವುದೇ ಇಲ್ಲ. ದಿಸ್ ಇಸ್ ಜಸ್ಟ್ ಎಂತ ಹೇಳುವಂತಹದ್ದು ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಯೂಸ್ಡ್ ಇನ್ ಮೆಟೀರಿಯಲ್ ವರ್ಲ್ಡ್. ಇದೊಂದು ಜಸ್ಟ್ ಒಂದು ಈ ದೇಹ ಅನ್ನೋದೊಂದು ಭೌತಿಕ ಲೋಕದಲ್ಲಿ ನಮ್ಗೆ ಇರ್ಲಿಕ್ಕೆ ಒಂದು ವಸ್ತು ಅಷ್ಟೇ. ಹಾಗಾಗಿ ಇದು ಅಡ್ವಾನ್ಸ್ಮೆಂಟ್ ಅಂದ್ರೆ ಇದು. ನಾವು ಸಾವನ್ನು ಹೇಗೆ ಸ್ವೀಕರಿಸ್ತೇವೆ, ನಾವು ಟೋಟಲಿ ಈಗ 8:45 ಆಗಿದೆ, 8:45, 8:46ಗೆ ಸಾವು ಬಂದ್ರೆ ನಾನು ಸ್ವೀಕರಿಸಲು ಸಿದ್ಧನಿದ್ದೇನ. ಸಾವು ಬರುವಾಗ ನನಗೆ ಯಾವುದೆಲ್ಲ ಥಾಟ್ಸ್ ಬರ್ತದೆ, ಇಮಿಡಿಯೇಟ್ ಮನೆಯದು ಥಾಟ್ ಬರ್ತದ, ನನ್ನ ಮಕ್ಕಳದು ಬರ್ತದ, ಅದು ಇದು 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 ಇದೆಲ್ಲ ಬರ್ತದ. ಯಾವ್ದು ಬರ್ತದೆ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಬೇಕು. ನಮ್ಗೆ ಕೃಷ್ಣ ಎಷ್ಟು ಸ್ಮರಣೆ ಉಂಟು, ಕೃಷ್ಣನ ಸ್ಮರಣೆ ಎಷ್ಟು ಉಂಟು, ಉಳ್ದದ್ದು ಎಷ್ಟು ಉಂಟು, ಇದಕ್ಕೆ ಒಂದು ಸೆಲ್ಫ್ ಅಸೆಸ್ಮೆಂಟ್. ನಾವು ಇನ್ನೊಬ್ಬರಿಗೆ ಹೇಳ್ಬೇಕಂತ ಹೇಳೋದು, ಇದು ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್. ಅಡ್ವಾನ್ಸ್ಮೆಂಟ್ ಅಂದ್ರೆ ಇದು. ನಾವು ಎಷ್ಟು ಅಡ್ವಾನ್ಸ್ ಆಗಿ ಗೊತ್ತಾಗ್ತದೆ ಅಲ್ಲಿ. ಮತ್ತೆ ನೆಕ್ಸ್ಟ್ ಬರುವಂತದ್ದು ಹತಾಶೆಯಾದ ನಂತರ ಕೋಪ. ಒಬ್ಬ ಫ್ರಸ್ಟ್ರೇಷನ್. ಪ್ರಭುಪಾದ ಹೇಳುವಂತದ್ದು ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ನಾಟ್ ಫ್ರಸ್ಟ್ರೇಷನ್, ಇಟ್ ಇಸ್ ಸುಸುಖಂ, ಸಂತೋಷದಿಂದ ಅನುಷ್ಠಾನ ಮಾಡುವಂತದ್ದು. ವೈ ವಿ ಆರ್ ಫ್ರಸ್ಟ್ರೇಟೆಡ್? ಯಾಕೆ ನಾವು ಫ್ರಸ್ಟ್ರೇಟ್ ಆಗುವಂತದ್ದು? ವೆನ್ ವಿ ಆರ್ ಹ್ಯಾಂಕರಿಂಗ್ ಸರ್ಟನ್ ಥಿಂಗ್ಸ್ and when we are not getting, then we become frustrated and we become anger. ಪ್ರಭುಪಾದ ಹೇಳುವಂತದ್ದು, ನಾವು ಯಾವ್ದೋ ಒಂದು ಬಯಸಿಗೆ ಹೋಗ್ತೇವೆ, ನಮಗೆ ಸಿಗುದಿಲ್ಲ, ಆಗ ನಾವು ಫ್ರಸ್ಟ್ರೇಟೆಡ್ ಆಗೋದು. ಮತ್ತೆ ನಮಗೆ ಸಿಗುದಿಲ್ಲ, ಇನ್ನೊಬ್ಬರಿಗೆ ಕೊಡುವಾಗ ಅವರಿಗೆ ಸಿಕ್ಕಿದೆ, ನನಗೆ ಸಿಗ್ಲಿಲ್ಲ, ಇದು ಫ್ರಸ್ಟ್ರೇಷನ್, ಕೋಪ ಬರುವಂತ, ಆಂಗರ್, ಸಿಟ್ಟು. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಹಾಗೆ ಅಲ್ಲ. ಕೃಷ್ಣ ಪ್ರಜ್ಞೆ ಅಂದ್ರೆ ಇನ್ನೊಬ್ಬನನ್ನು ಎಂತ ಹೇಳುವಂಥದ್ದು, ನನ್ಗೆ ಬೇಡ, ಎಸ್
ಹೇಗಂದ್ರೆ ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಆಲ್ ಪ್ರಿವಿಯಸ್ ಆಚಾರ್ಯಸ್, ಎಲ್ಲ ಪ್ರಿವಿಯಸ್ ಆಚಾರ್ಯ ಅವ್ರು ಹೇಳುವಂಥದ್ದು ನಾವು ಏನು ಅಲ್ಲ. ಆಗ ಅಲ್ಲಿ ಫ್ರಸ್ಟ್ರೇಷನ್ ಬರುವುದಿಲ್ಲ. ಮತ್ತೆ ಹೇಳುವಂಥದ್ದು ಪ್ರಭುಪಾದ ಹೇಳ್ತಾರೆ, ಇದಕ್ಕೆ ನಾನು ಒಂದು ವಿಷಯ ಹೇಳ್ತೇನೆ. ಎಸ್, ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್. ನಾನು ಮೊನ್ನೆ ಪೃಥು ಮಹಾರಾಜನ್ನು, ಪೃಥು ಪ್ರಭುಜಿಯನ್ನು ಭೇಟಿ ಮಾಡಿದೆ. ಈಗ ಪ್ರಭುಪಾದ ಡಿಸೈಪಲ್. ಅವ್ರು ಹೇಳುವಂಥದ್ದು ಇದಕ್ಕೆ ಎಂತ ಹೇಳುವಂಥದ್ದು ರಿಲೇಟ್ ಆಗ್ತದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಒಂದ್ ದಿವಸ ಅವರು ದೊಡ್ಡ ಈ ಮೀಟಿಂಗ್ ಅರೇಂಜ್ ಮಾಡಿದ್ರು, ಅಂದ್ರೆ ಕ್ಲಾಸ್ ಪ್ರಭುಪಾದಿಗೆ. ಅಲ್ಲಿ ಬಂದಂತ ಪಾರ್ಟಿಸಿಪೆಂಟ್ಸ್, ಅಂದ್ರೆ ಆ ಕ್ಲಾಸ್ ಅಟೆಂಡ್ ಆಗುವಂತ ಜನರು, ಅವ್ರು ಯಾರಂದ್ರೆ ಈ ಮಾರ್ಕಿಸ್ಟ್, ಕಮ್ಯುನಿಸ್ಟ್, ಮತ್ತೆ ಲೆನಿನದು, ಹೀಗೆ ಎಲ್ಲ ಒಂದು 5-6 ಪಾರ್ಟಿದು ಬೇರೆ ಬೇರೆ, ಎಲ್ಲರೂ ಅಥೀಸ್ಟ್, ಕಮ್ಯುನಿಸ್ಟ್ ಮೆಂಟಾಲಿಟಿ ಅವ್ರು ಬಂದದ್ದು ಎಲ್ಲ. ಜರ್ಮನಿ ಅವರು. ಹಾಗೆ ಎಲ್ಲರೂ ಬಂದಿದ್ರು. ಸ್ವಲ್ಪ ಹೊತ್ತಿನ ನಂತರ ಪ್ರಭುಪಾದಿಗೆ ಆಸನ ಮಾಡಿದ್ರು. ಪ್ರಭುಪಾದ್ ಬಂದು ಆಸನದಲ್ಲಿ ಕೂತರು. ಪ್ರಭುಪಾದ್ ಆಸನದಲ್ಲಿ ಕೂತು ಕೀರ್ತನ ಮಾಡಿದ್ರು. ಕೀರ್ತನ ಮಾಡಿದ ಮೇಲೆ ಪ್ರಭುಪಾದಿಗೆ ಗೊತ್ತಿಲ್ಲ ಆಡಿಯನ್ಸ್ ಯಾವ ಆಡಿಯನ್ಸ್ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪ್ರಭುಪಾದಿಗೆ ಗೊತ್ತಿಲ್ಲ ಆಡಿಯನ್ಸ್ ಎಂತ ಅಂತ. ಸೊ ಎ ಗುಡ್ ಪ್ರೀಚರ್ ಮೀನ್ಸ್ he has to see the condition of audience and he has to speak accordingly. ಆಡಿಯನ್ಸ್ ಇದು ಕಂಡೀಷನ್ ಎಂತ ನೋಡಿ ಮತ್ತೆ ಆ ರೀತಿ ಮಾತಾಡುವಂಥದ್ದು. ಬಟ್ ಎನ್ಯಾವ ಪ್ರಭುಪಾದ ಇಸ್ ಪ್ಯೂರ್ ಡಿವೋಟಿ, ಶುದ್ಧ ಭಕ್ತರು. ಎಂತ ಕಂಡೀಷನ್ ಇದ್ದವರು ಕೂಡ ಅವರು ಇಮಿಡಿಯೇಟ್ ಅವರು ಎಂತ ಆಗ್ತದೆ ಅಡ್ಡ ಬೀಳ್ತಾರೆ, ಅದು ಬೇರೆ ವಿಷಯ. ಆದರೆ ಪೃಥು ಪ್ರಭು ಕೂಡ ಎಂತ ಟಾಪಿಕ್ ಕೊಡ್ಲಿಲ್ಲ. he just invited ಪ್ರಭುಪಾದ್ ಕೀರ್ತನ ಆದ ಮೇಲೆ ಪ್ರಭುಪಾದ್ ಸ್ಟಾರ್ಟ್ ಮಾಡಿದ್ದು ಚಾತುರ್ವರ್ಣ್ಯ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶ. ಈ ಶ್ಲೋಕ ಪ್ರಭುಪಾದ್ ಇವರ ಪ್ರಭುಜಿಗೆ ಟೋಟಲ್ ಶಾಕ್ ಆಯ್ತು. ಯಾಕೆಂದ್ರೆ 4 ವರ್ಣಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್. ಅಲ್ಲಿ ಬಂದ ಆಡಿಯನ್ಸ್ ದೇ ವೇರ್ 4th ಕ್ಲಾಸ್. ಸೊ ಪ್ರಭುಪಾದ್ ಅದನ್ನು ಕಲ್ಟಿವೇಟ್ ಮಾಡಿದ್ರು. ಕ್ಲಾಸ್ ಆದ್ಮೇಲೆ ಎಲ್ಲವರಿಗೆ ಸಿಟ್ಟು ಬಂತು ಆಡಿಯನ್ಸ್ಗೆ. ಯಾಕೆಂದ್ರೆ ಒಬ್ಬನನ್ನು ಕಳ್ಳ ಅಂತ ಹೇಳುವ ಕಳ್ಳ ಸಿಟ್ಟು ಬರ್ತದೆ ಅವನಿಗೆ. ಇವತ್ತು ಅವ ಕಳ್ಳತನ ಮಾಡಿದ್ರು ಕೂಡ ಸಿಟ್ಟು ಬರ್ತದೆ. ಹಾಗೆ ಸಿಟ್ಟು ಬಂತು. ಇಮಿಡಿಯೇಟ್ ಅವ ಹೇಳಿದ್ರು, ನೀವೆಂತ ಯೋಚನೆ ಮಾಡ್ತಿದ್ದೀರಿ? ನಾವು 4th ಕ್ಲಾಸಾ, ನೀವು ಫಸ್ಟ್ ಕ್ಲಾಸ್ ಅಂತ ಎಣಿಸಿದ್ದೀರಾ ನೀವು? ಈ ರೀತಿ ಹೇಳಿದ್ರು ಪ್ರಭುಪಾದಿಗೆ. ಒಬ್ಬ ಹುಡುಗ ಎದ್ದು. ಅದಕ್ಕೆ ಪ್ರಭುಪಾದ್ ನೋಡಿದ್ರು ಅವನನ್ನು. ಐ ಆಮ್ ನಾಟ್ ಫಸ್ಟ್ ಕ್ಲಾಸ್, ಐ ಆಮ್ 5th ಕ್ಲಾಸ್ ಅಂತ ಹೇಳಿ ಪ್ರಭುಪಾದ್ ಕಣ್ಣಲ್ಲಿ ನೀರು ಬಂತು. ನೋಡಿ, ಈ ಹತಾಶೆಯ ನಂತರ ಕೋಪ ಇದಿದ್ರೆ ಪ್ರಭುಪಾದ್ ಹೇಳ್ತಾ ಇರಲಿಲ್ಲ ನಾನು ಫಸ್ಟ್ ಕ್ಲಾಸ್. ಎಸ್, ನಾನು ಫಸ್ಟ್ ಕ್ಲಾಸ್. ಪ್ರಭುಪಾದ್ ಅಂತ ಹೇಳಿದ್ರು ಐ ಆಮ್ 5th ಕ್ಲಾಸ್. ಕಣ್ಣಲ್ಲಿ ನೀರು ಬಂತು, ಎಲ್ಲರೂ ಮೆಲ್ಟ್ ಆದ್ರು. ಆದ್ರೆ ನಮ್ಗೆ ಈ ಫ್ರಸ್ಟ್ರೇಷನ್ ಅಲ್ಲಿ ಎಂತ ಹೇಳುವಂಥದ್ದು, ಹತಾಶೆ ಅಂತಂದ್ರೆ ಆಂಗರ್ ಔಟ್ ಆಫ್ ಫ್ರಸ್ಟ್ರೇಷನ್. ಡಿವೋಟಿ ಹಾಗೆಲ್ಲ. ಯಾಕಂದ್ರೆ ಡಿವೋಟಿಗೆ ಏನು ಬೇಡ, ಫ್ರಸ್ಟ್ರೇಷನ್ ಬರುವುದು ಯಾವಾಗ? ನಾನು 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 ಒಳ್ಳೆ ಪ್ರೀಚರ್, ನಾನು ಹಾಗೆ, ನಾನು ಹೀಗೆ, ಹಾಗೆ ಹೇಳುವಾಗ ನಮ್ಗೆ ಫ್ರಸ್ಟ್ರೇಷನ್, ಸಿಟ್ಟು ಬರ್ತದೆ. ನನಗೆ ಯಾಕೆ ಸಿಗಿಲ್ಲ, ಅವರಿಗೆ ಯಾಕೆ ಸಿಕ್ತು, ನನಗೆ ಸಿಗ್ಬೇಕಿತ್ತು, ಅದು ಫ್ರಸ್ಟ್ರೇಷನ್, ಸಿಟ್ಟು ಬರ್ತದೆ. ನೋಡಿ, ಪ್ರಭುಪಾದಿಂದ ನಾವು ಎಷ್ಟು ಕಲೀಲಿಕ್ಕೆ ಉಂಟು. ಪ್ರಭುಪಾದ ಇದು ಎಂತ ಹೇಳುವಂತದ್ದು ಸುಮ್ಮನೆ ಹೇಳಿದಲ್ಲ. ಈ ಫೀಲ್ಸ್ ಎಸ್ ಐ ಆಮ್ 5th ಕ್ಲಾಸ್, ಐ ಆಮ್ ಲೋವರ್. ಇದು ಕ್ವಾಲಿಟಿ ಬರ್ಬೇಕು. ಡ್ಯೂಟಿ ಅಂದ್ರೆ ಈ ಕ್ವಾಲಿಟಿ ಬರ್ಬೇಕು. ಎಸ್, ನೆಕ್ಸ್ಟ್ ಬರುವಂತದ್ದು ಇದು ಕೂಡ
ಎಂತ ಹೇಳುವಂಥದ್ದು, ನಮ್ಮಲ್ಲಿರುವಂತ ಇದು ಎಂತ ಮಿಥ್ಯಾ ಸ್ವಾಮಿತ್ವ ಭಾವನೆ, ಫಾಲ್ಸ್ ಓನರ್ಶಿಪ್. ನಾನು ಅನ್ನೋದು ಫಸ್ಟ್ ಪ್ರಪೋಸ್ ಹೇಳುವಂಥದ್ದು ಇದು ಸ್ವಾರ್ಥ ಅಂತ, ಮತ್ತೆ ಎಕ್ಸ್ಟೆಂಡೆಡ್ ನನ್ನದು, ಮತ್ತೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಫಸ್ಟ್ ಇದು ಸೆಲ್ಫ್, ನಾನು ಅನ್ನೋದು ಸೆಲ್ಫಿಶ್ನೆಸ್, ಎಕ್ಸ್ಟೆಂಡೆಡ್ ಓನರ್ಶಿಪ್. ಓನರ್ಶಿಪ್ ಅಂದ್ರೆ ಅಂತ ಪ್ರಪೋಸ್ ಹೇಳುವಂಥದ್ದು ಮೀ ಅಂಡ್ ಮೈನ್. ಇಟ್ ಇಸ್ ಎ ಸ್ಕಿನ್ ಡಿಸೀಸ್. ಮಿಥ್ಯಾ ಸ್ವಾಮಿತ್ವ, ಇದು ನನ್ನದು, ಇದು ನನ್ನವರು, ಇದು ಕೂಡ ಹೋಗಬೇಕು. ಎಲ್ಲ ಕೃಷ್ಣ, ನಮ್ದು ಯಾವುದಿಲ್ಲ ಪ್ರಭೋದ್ ಹೇಳುವಂತ. ಶುದ್ಧ ಭಕ್ತರು ಎಂತ ಅಂದ್ರೆ ಎಲ್ಲವನ್ನು ಕೃಷ್ಣನಿಗೆ ರಿಲೇಟ್ ಮಾಡ್ತಾರೆ, ಎಲ್ಲವೂ. ಲಾಸ್ಟಿಗೆ ಮಿಥ್ಯಾ ದೈಹಿಕ ಕಲ್ಪನೆ, ಸಾರಿ ಲಾಸ್ಟ್ ಅಲ್ಲ, ಫೋರ್ತ್ ಮಿಥ್ಯಾ ದೈಹಿಕ ಕಲ್ಪನೆ, ಬಾಡಿಲಿ ಕಾನ್ಸೆಪ್ಷನ್. ನಾನು ಬ್ರಾಹ್ಮಣ, ನಾನು ಭಾರತೀಯ, ನಾನು ಅವರ ಮಗ, ನಾನು ಈ ಕಂಪನಿಯಲ್ಲಿ ವರ್ಕ್ ಮಾಡುವ, ಇದೆಲ್ಲ ದೇಹದ ಭಾವನೆ ಸರ್. ನಾವು ಸಾಯುವಾಗ ಇದನ್ನು ಯಾವ್ದು ಅನ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ದೇಹದ ಭಾವನೆ ಆಚೆ ಬರಬೇಕು. ಮತ್ತೆ ಲಾಸ್ಟಿಗೆ ನೈಜ ಸ್ವರೂಪದ ವಿಸ್ಮೃತಿಗಳಂತ ಅಜ್ಞಾನ ವೃತ್ತಿಗಳನ್ನು ಮೊದಲು ಸೃಷ್ಟಿಸಿದನು. ರಿಯಲ್ ಐಡೆಂಟಿಟಿ, ಫಾರ್ಗೆಟ್ಫುಲ್ನೆಸ್ ಆಫ್ ಒನ್ಸ್ ರಿಯಲ್ ಐಡೆಂಟಿಟಿ. ನಮ್ಮ ರಿಯಲ್ ಐಡೆಂಟಿಟಿ ಅಂತಂದ್ರೆ ಜೀವೇರ ಸ್ವರೂಪವಾಗಿ ಕೃಷ್ಣೇರ ನಿತ್ಯದಾಸ್, ನಾವು ಭಗವಂತ ನಿತ್ಯ ಸೇವಕರು. ಇದು ನಾವು ಮರ್ತು ಬಿಟ್ಟಿದ್ದೇವೆ. ಐಡೆಂಟಿಟಿ, ಈ ಸ್ವರೂಪ ನಾವು ಮರ್ತು ಬಿಟ್ಟಿದ್ದೇವೆ. ನಾವೀಗ ಯಾವ ಸ್ವರೂಪದಲ್ಲಿ ಇದ್ದೇವೆ, ನಮ್ಮ ದಿನ ಹೋಗ್ತಾ ಉಂಟು. ಎಸ್, ಇದು ನನ್ನ ಮಗ, ಇದು ನನ್ನ ಮಗಳು, ಇದು ನನ್ನ ತಂದೆ, ಇದು ನನ್ನ ಗಂಡ, ಇದು ನನ್ನ ತಾಯಿ, ಇದು ನನ್ನ ಅಣ್ಣ, ಇದು ನನ್ನ ಅಕ್ಕ, ಇದು ನನ್ನ ತಮ್ಮ, ಇದು ನನ್ನ, ಇದೆಲ್ಲ ಫಾಲ್ಸ್ ಐಡೆಂಟಿಟಿ. ನಾನು ಭಾರತೀಯ, ಭಾರತ ಸೇವೆ ನನ್ಗೆ ಮೇನ್, ಇದು ಕೂಡ ಫಾಲ್ಸ್ ಐಡೆಂಟಿಟಿ. ಸಮಾಜ ಸೇವೆ ಫಾಲ್ಸ್ ಐಡೆಂಟಿಟಿ, ಎಲ್ಲ ಫಾಲ್ಸ್ ಐಡೆಂಟಿಟಿ. ರಿಯಲ್ ಐಡೆಂಟಿಟಿ ಅಂತ ಅಂದ್ರೆ ಭಗವಂತನಿಗೆ ಸೇವ್ ಮಾಡೋದು. ಇದು ಟೋಟಲ್. ಅದಕ್ಕೆ ಇದಕ್ಕೆ ಟೈಟಲ್ ಅಂತಂದ್ರೆ ಫಾರ್ಗೆಟ್ಫುಲ್ನೆಸ್ ಆಫ್ ಕೃಷ್ಣ. ಇವತ್ತಿನ ಕ್ಲಾಸ್ ಇದು ಟೈಟಲ್, ಫಾರ್ಗೆಟ್ಫುಲ್ನೆಸ್ ಆಫ್ ಕೃಷ್ಣ. ಕೃಷ್ಣನನ್ನು ಮರೆತು ಬಿಟ್ರೆ ಇದೆಲ್ಲ ಬರ್ತದೆ ನೋಡಿ. ಕೃಷ್ಣನನ್ನು ಮರೆಯದಿದ್ರೆ, ನೆವರ್, ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫಾರ್ಗೆಟ್ ಕೃಷ್ಣ. ದಿಸ್ ಇಸ್ ಅ ಸ್ಲೋಗನ್ ಅಂತೆ ಪ್ರಭುಪಾದ ಹೇಳುವಂಥದ್ದು. ದಿಸ್ ಶುಡ್ ಬಿ ದ ಸ್ಲೋಗನ್. ಹಾಗಾಗಿ ಯಾವಾಗ ನಾವು ಕೃಷ್ಣನ ಮರಿತೇವೆ, ಎಲ್ಲ ಇದೆಲ್ಲ ನೋಡಿ, ಇದೆಲ್ಲ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಎಲ್ಲ ಬರ್ತದೆ. ಕೃಷ್ಣನ ಮರೆಯದೇ ಯಾವ್ದು ಬರೋದಿಲ್ಲ. ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ, ಬ್ರಹ್ಮನು ಮೊದಲು ಭೌತಿಕ ಜಗತ್ತಿನ ಜೀವಿಯು ವಾಸಿಸಲು ಅಗತ್ಯವಾದ ಸ್ಥಿತಿಗಳನ್ನು ಸೃಷ್ಟಿಸಿದ. ಹೇಗೆಂದ್ರೆ ಈಗ ಹುಡುಗಿಯನ್ನು ಕೊಡುವಾಗ ಫಸ್ಟ್ ಕೇಳ್ತಾರೆ, ನಿಮ್ಗೆ ಒಂದು ಕೆಲಸ ಉಂಟ ಕೇಳ್ತಾರೆ. ಕೆಲಸ ಇಲ್ಲದೆ ಕೊಡುವುದಿಲ್ಲ. ಉದ್ಯೋಗ ಉಂಟಾ, ಯಾಕೆಂದ್ರೆ ಹೇಗೆ ಸಾಕ್ತೀಯ ನೋಡ್ತಾರೆ. ಉದ್ಯೋಗ, ಮನೆ, ಇದೆಲ್ಲ ನೋಡಿ ಮತ್ತೆ ಸಾಕ್ಬೋದು, ಕೊಡ್ತಾರೆ, ಮತ್ತೆ ಹುಡುಗಿ ಕೊಡ್ತಾರೆ. ಅದೇ ರೀತಿ ಬ್ರಹ್ಮ ಕೂಡ ಎಂತ ಮಾಡಿದ, ಫಸ್ಟಿಗೆ ಬ್ರಹ್ಮನು ಮೊದಲು ಭೌತಿಕ ಜಗತ್ತಿನ ಜೀವಿ ವಾಸಿಸಲು ಅಗತ್ಯವಾದ ಸ್ಥಿತಿಗಳನ್ನು ಸೃಷ್ಟಿಸಿದ. ಇರ್ಬೇಕಲ್ಲ ಅದಕ್ಕೆ. ಅನಂತರ ನಾನಾ ಬಗೆಯ ಜೀವಜಾತಿಗಳನ್ನು ಸೃಷ್ಟಿ ಮಾಡಿದ. ಫಸ್ಟಿಗೆ ಜೀವಜಾತಿ ಅಲ್ಲ, ಫಸ್ಟಿಗೆ ಅಗತ್ಯವಾದದ್ದು, ಮತ್ತೆ ಜೀವಜಾತಿ. ಜೀವಿಯು ತನ್ನ ನೈಜ ಸ್ವರೂಪವನ್ನು ಮರೆತ ಹೊರತು ಜೀವನದ ಐಹಿಕ ಸ್ಥಿತಿಯಲ್ಲಿ ಬದುಕಲು ಅಸಾಧ್ಯವಾಗುತ್ತದೆ. ಎಸ್, ನೋಡಿ ಹೇಗೆ ಅಂದ್ರೆ, ಜೀವಿಯು, ಒಂದು ನಿಮಿಷ, ಜೀವಿಯು ತನ್ನ ನೈಜ ಸ್ವರೂಪ ಅಂದ್ರೆ ನಮ್ದು ರಿಯಲ್ ಐಡೆಂಟಿಟಿ, ನಾವು ಭಗವಂತನ ಸೇವಕರು, ಮರೆತ ಹೊರತು ಜೀವನದ ಐಹಿಕ ಸ್ಥಿತಿಯಲ್ಲಿ ಬದುಕಲು ಅಸಾಧ್ಯವಾಗುತ್ತದೆ. ಆದ್ದರಿಂದ ಐಹಿಕ ಅಸ್ತಿತ್ವದ ಮೊದಲ ಸ್ಥಿತಿ ಎಂದರೆ ತನ್ನ ನಿಜ ಸ್ವರೂಪವನ್ನು ಮರೆಯುವುದು.
ನಾವು ಇಲ್ಲಿ ಐಕ್ಯದಲ್ಲಿ ಇದ್ದೇವೆ, ಯಾಕಂದ್ರೆ ನಾವು ನಮ್ಮ ನಿಜ ಸ್ವರೂಪ ಮರ್ತಿದ್ದೆ, ಅದಕ್ಕೆ ನಾವು ಇಲ್ಲಿ ಇದ್ದೇವೆ. ಜೈಲಲ್ಲಿ ಯಾಕೆ ಇದ್ದಾನೆ? ಯಾಕೆಂದ್ರೆ ಅವ ಕ್ರೈಮ್ ಮಾಡಿದ್ದಾನೆ. ಇದು ಮೆಟೀರಿಯಲ್ ವರ್ಲ್ಡ್ ಇಸ್ ಜೈಲ್, ಭೌತಿಕ ಲೋಕ ಜೈಲು. ಜೈಲ್ ಅಂದ್ರೆ ಫಾರ್ಗೆಟ್ಫುಲ್ನೆಸ್ ಆಫ್ ಕೃಷ್ಣ. ಕೃಷ್ಣನ ನಾವು ಮರ್ತಿದ್ದೇವೆ. ಈಗ ಕೃಷ್ಣ ಪ್ರಜ್ಞೆ ಆಂದೋಲನ ಪ್ರಭುಪಾದ ಎಂತ ಮಾಡುವಂತದ್ದು, ವಾಪಸ್ ನಮ್ಮನ್ನು ಭಗವಂತನ ಸ್ಮರಣೆ ಹೇಗೆ ಮಾಡುದು ವಾಪಸ್ ನಮಗೆ ತಿಳಿಸಿಕೊಡುವಂಥದ್ದು. ಇಲ್ಲದ ನಾವು ಎಗೇನ್ ಬಿಕಮ್ ರ್ಯಾಟ್, ಎಗೇನ್ ನಾವು ಎಂತಾಗ್ತೇವೆ. ಇದನ್ನು ಮಾಡದಿದ್ರೆ ವಾಪಸ್ ನಾವು ಪುನರಭಿಜನನಂ ಪುನರಭಿಮರಣಂ, ಭೌತಿಕ ಲೋಕದಲ್ಲಿ ನಮಗೆ ನೆಕ್ಸ್ಟ್ ಜನ್ಮ ಸಿಗ್ತಾ ಹೋಗ್ತದೆ. ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಹಾಗಾಗಿ ಇನ್ನು ಪ್ರಭುಪಾದ್ ನೋಡಿ ಎಷ್ಟು ಗ್ರೇಟ್ ನೋಡಿ. ಪ್ರಭುಪಾದ್ ನಮ್ಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಎಂತ ಸೊಲ್ಯೂಷನ್? ಹೌ ಟು ಕಮ್ ಔಟ್ ಆಫ್ ದಿಸ್ ಜೈಲ್, ಹೇಗೆ ಈ ಜೈಲಿನಿಂದ ಹೊರಗೆ ಬರುವುದು, ಇದು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ಈಗ ಹೇಗಂದ್ರೆ ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳುಂಟು, ಅವರೆಂತ ಅಂದ್ರೆ ಜೈಲಲ್ಲಿ ಹೇಗೆ ಒಳ್ಳೆ ರೀತಿಯಲ್ಲಿ ಇರುವುದು ಅದನ್ನು ತಿಳಿಸಿಕೊಡುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ದಿಸ್ ಈಸ್ ನಾಟ್ ಗುಡ್, ಇದು ಒಳ್ಳೇದಲ್ಲ. ಜೈಲಲ್ಲಿ ಒಳ್ಳೆ ರೀತಿಯಲ್ಲಿ ಇರುವುದು ಒಳ್ಳೇದಲ್ಲ. ಹೌ ಟು ಕಮ್ ಔಟ್ ಆಫ್ ಜೈಲ್, ಅದು ಒಳ್ಳೇದು. ಹೇಗೆ ಜೈಲಿನಿಂದ ಹೊರಗೆ ಬರೋದು. ಹಾಗಾಗಿ ಈಗ ನಿಜ ನೋಡಿ, ಆದ್ರಿಂದ ಐಕಾಸಿದ ಮೊದಲ ಸ್ಥಿತಿ ಅಂದರೆ ತನ್ನ ನಿಜ ಸ್ವರೂಪವನ್ನು ಮರೆಯೋದು. ನಾವು ಮರ್ತಿದ್ದೇವೆ ನಮ್ಮ ನಿಜ ಸ್ವರೂಪವನ್ನು. ನಾವು ಭಗವಂತನ ದಾಸರನ್ನು ಮರ್ತು ಬಿಟ್ಟಿದ್ದೇವೆ. ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ನಾವು ಇಲ್ಲಿ ಇದ್ದೇವೆ. ಶುದ್ಧ ಜೀವಾತ್ಮನು ಜನರ ಬರಡ ರಹಿತನಾಗಿದೆ. ನೋಡಿ, ಆಕ್ಚುಲಿ ಶುದ್ಧ ಜೀವಾತ್ಮನಿಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ ಅವನಿಗೆ. ಯಾಕೆಂದ್ರೆ ಅವ ಯಾವಾಗಲೂ ಕೃಷ್ಣನ ಸ್ಮರಣೆಯಲ್ಲಿದ್ದಾನೆ, ಕೃಷ್ಣನ ಲೋಟಸ್ ಬೀಟಲ್ಲಿ ಅಬ್ಸಾರ್ವ್ ಆಗಿದ್ದಾನೆ. ಅವನಿಗೆ ಇಲ್ಲ. ಹಾಗಿದ್ದರೂ ತನ್ನ ನಿಜ ಸ್ವರೂಪದ ವಿಸ್ಮೃತಿಯಿಂದಾಗಿ ಖಂಡಿತವಾಗಿ ಮರಣ ಭಯವನ್ನು ಹೊಂದುತ್ತಾನೆ. ನೋಡಿ, ವಿಸ್ಮೃತಿ ಯಾವಾಗ ಅಂದ್ರೆ ನಮ್ಮ ನಿಜ ಸ್ವರೂಪದ ಯಾವಾಗ ನಮ್ಗೆ ವಿಸ್ಮೃತಿ ಆಗ್ತದೆ ಆಗ ನಮಗೆ ಭಯ, ಇಲ್ಲದಿಲ್ಲ. ಅದಕ್ಕೆ ಈ ಕೃಷ್ಣ ಪ್ರಜ್ಞೆಯ ಪ್ರೊಸೆಸ್. ಈಗ ನಾನು ಪರಿಕ್ರಮ ಹೋಗಿ ಬಂದೆ. ಯಾಕೆ ಪರಿಕ್ರಮ ಹೋಗಿ ಬಂದದ್ದು? ಎಸ್, ಈಗ ನಿಮ್ಮಲ್ಲಿ ಪ್ರಶ್ನೆ. ಈಗ ನಾನು ಹ್ಯಾಂಡ್ ರೇಸ್ ಮಾಡಿ, ಹ್ಯಾಂಡ್ ರೇಸ್ ಬೇಡ, ನಾನು ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ನಾನು ಪರಿಕ್ರಮಕ್ಕೆ, ಇನ್ನೊಬ್ಬರು ಮಾತಾಡುವಾಗ ಮಾತಾಡಬೇಡಿ, ಎಲ್ಲರಿಗೂ ಅಂದ್ರೆ ಅವಕಾಶ ಸಿಗ್ತದೆ. ಆರಾಮ್ಸೆ ನೀವು ಎಂತಂದ್ರೆ ಡ್ಯೂಟಿ ಆಗಿ ನಾವು ಎಂತಂದ್ರೆ ಇನ್ನೊಬ್ಬರು ಮಾತಾಡುವಾಗ ನೀವು ಅಲ್ಲಿ ನಿಲ್ಲಿಸಿ, ಮತ್ತೆ ನಿಮಗೆ ಕೊಡ್ತೇವೆ. ನಾನೀಗ ಪರಿಕ್ರಮ ಹೋಗಿ ಬಂದಿದ್ದೇನೆ. ಆಕ್ಚುಲಿ ಪರಿಕ್ರಮಕ್ಕೆ ಹೋಗುವುದು ಯಾಕೆ? ಎಸ್, ಮತ್ತೆ ಇದಕ್ಕೆ ನಾನು ಕನೆಕ್ಟ್ ಮಾಡ್ತೇನೆ. ಹರೇ ಕೃಷ್ಣ. ಎಸ್, ದಯವಿಟ್ಟು ಹೇಳ್ಬೋದು. ಓಪನ್ ಅನ್ಮ್ಯೂಟ್ ಮಾಡಿ. ಹಾ, ಹೇಳಿ. ಅಸೋಸಿಯೇಷನ್, ಭಕ್ತರ ಅಸೋಸಿಯೇಷನ್. ಎಸ್, ವೆರಿ ಗುಡ್. ಎಸ್, ಆನ್ಸರ್ ಸಿಕ್ತು. ಓಕೆ, ನೋಡಿ, ಸಂಘಕ್ಕೆ ಹೋಗುವಂಥದ್ದು ಭಕ್ತರ ಅಸೋಸಿಯೇಷನ್ಗೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ತುಂಬಾ ಅಡ್ವಾನ್ಸ್ ಆಗಿದ್ದಾರೆ ಅವರು. ಹಾಗಾಗಿ ಹೋಗುವಂಥದ್ದು ಅದಕ್ಕೆ. ನರಸಿಂಹದಾಸ್ ಠಾಕೂರ್ ಹೇಳುವಂಥದ್ದು, ತದೇ ರಜರಣ ಸೇನಿ ಭಕ್ತ ಸನಿವಾಸ ಜನಮ ಜನಮ ಅಭಿಲಾಷ. ಈಗ ನಾನು ನನ್ನ ಸ್ಟೇಟಸ್ ಅಲ್ಲಿ ಡೈಲಿ ಸನ್ಯಾಸಿಗಳನ್ನು ಮೀಟ್ ಆದದ್ದು ಮತ್ತೆ ಸೀನಿಯರ್ ವೈಷ್ಣವ ಅವರದ್ದು ಫೋಟೋ ಆಗ್ತಾ ಇದೆ. ನಾನು ಯಾಕೆ ಹಾಕ್ಬೇಕಿತ್ತು? ನನಗೆ ಆಕ್ಚುಲಿ ನಾನಲ್ಲಿ ಮೀಟ್ ಆದೆ ಇಲ್ಲ ಶೋ ಮಾಡ್ಲಿಕ್ಕೆ ಅಲ್ಲಪ್ಪ. ಎಂತ ಅಂದ್ರೆ ನೀವು ನೋಡಿ, ನಿಮ್ಗೆ ಕೂಡ ಅಸೋಸಿಯೇಷನ್ ಸಿಗ್ತದೆ. ನೋಡಿದ ಕೂಡ ನಿಮ್ಗೆ ಎಂತ ಹೇಳುವಂತದ್ದು ಲಾಭ ಸಿಗ್ತದೆ. ಹಾಗಾಗಿ ಅಸೋಸಿಯೇಷನ್ ಅನ್ನೋದು ತುಂಬಾ ಮುಖ್ಯ. ಸಂಘ, ಪ್ರಭುಪಾದ ಹೇಳುವಂತದ್ದು ಫಸ್ಟ್ ಯು ಕಮ್ ಫಾರ್ ಟೆಂಪಲ್ ಫಾರ್ ಸಮ್ ಸೇವಾ. ಸೇವಾ ಯಾರು ಕೊಡುವಂಥದ್ದು? ಡಿವೋಟೀಸ್. ಸೊ ದೆನ್ ಯು ಅಸೋಸಿಯೇಟ್ ವಿತ್ ಡಿವೋಟೀಸ್. ನೀವು ಸೇವೆಗೆ ಬರ್ತೀರಾ, ಅದು ಸೇವೆ ಸಿಗುವುದಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಡಿವೋಟಿ ಅಸೋಸಿಯೇಷನ್ ಆಗದೆ. ಸೊ ಡಿವೋಟಿ ಅಸೋಸಿಯೇಷನ್ ಮೇನ್. ದೆನ್ ಆಫ್ಟರ್ ಡಿವೋಟಿ ಅಸೋಸಿಯೇಷನ್
ಡಿವೋಟಿ ವಿಲ್ ಟೀಚ್ ಕೃಷ್ಣ ಕಥಾ, ಶ್ರವಣ ತುಂಬಾ ಇಂಪಾರ್ಟೆಂಟ್. ಬೈ ಹಿಯರಿಂಗ್ ಶ್ರವಣ, then devotee will tell to do sadhana, to chant, to read. Then by chanting, then by reading, then by absorbing, you will go back to Godhead. ಇದು ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಸೇವೆಗೆ ಬರುವಂಥದ್ದು ಭಕ್ತರ ಸಂಘ ಆಗುವಂಥದ್ದು, ಸಂಘದಿಂದ ಭಕ್ತರು ಎಂತ ಹೇಳುವಂಥದ್ದು, ಭಗವಂತನ ಬಗ್ಗೆ ತಿಳಿಸಿಕೊಡುವಂಥದ್ದು, ಮತ್ತೆ ಸಾಧನೆ ಮಾಡಲಿಕ್ಕೆ ಹೇಳುವಂಥದ್ದು. ಸಾಧನೆ ಮಾಡಿ 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 ಜಪ ಮತ್ತೆ ಓದುವುದನ್ನು ನಾವು ಟೋಟಲಿ ಅಬ್ಸರ್ವ್ ಆಗಿ 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 ಮತ್ತೆ ಈ ಮೂರನ್ನು ಯಾವುದು ಮಾಡಿ 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 ಮತ್ತೆ ಹೋಗುವಂಥದ್ದು ಅಷ್ಟೇ. ಸಿಂಪಲ್. ಹಾಗೆ ಇಲ್ಲಿ ಎಂತ ತನ್ನ ನಿಜ ಸ್ವರೂಪದ ವಿಸ್ಮೃತಿ ಖಂಡಿತ ಮರಣ ಭಯವನ್ನು ಹೊಂದುತ್ತಾನೆ. ವಿಸ್ಮೃತಿ ಈಗ ನಮ್ಗೆ ಎಂತ ಅಂದ್ರೆ, ನಮ್ಮ ನಿಜ ಸ್ವರೂಪ ನಮ್ಗೆ ಈಗ ಎಂತಾಗಿದೆ, ವಿಸ್ಮೃತಿ ಆಗಿದೆ, ಮರ್ತು ಬಿಟ್ಟಿದ್ದೇವೆ. ಯಾವ್ದು ಅದು ಸೇವೆ ಇದು ಸೇವೆ, ನಾನು ಬ್ಯುಸಿ, ನನಗೆ ಇದು ಮಾಡ್ಲೇಬೇಕು, ಇದು ನನ್ನ ಕರ್ತವ್ಯ, ನಾನು ಕೆಲಸ ಮಾಡ್ಲೇಬೇಕು, ಇದು ನನ್ನ ಕರ್ತವ್ಯ. ಯಾವುದು ಮೆಟೀರಿಯಲ್ ಥಿಂಗ್ಸ್ ಜನರು ಹೇಳುವಂಥದ್ದು, ಇದು ನನ್ನ ಕರ್ತವ್ಯ, ಮಾಡ್ಲೇಬೇಕು. ಸರ್ ಅದಲ್ಲ ಕರ್ತವ್ಯ. ಸಪೋಸ್ ನಾವು ಹೋಗುವಾಗ ಲಾರಿ ಬಂದು ನಮ್ಮನ್ನು ಎಂತ ಹೇಳುವಂತಹದ್ದು, ಫಾಸ್ಟ್ ಜೋರು ಬಂದು ನಾವು ಅಡ್ಡ ಬಿದ್ದು, ಮತ್ತೆ ನಾವು ನಮ್ಮ ಕರ್ತವ್ಯ ಯಾರು ಮಾಡುವಂತಹದ್ದು? ಅದೇ ನಮ್ಮ ಮನೆಯನ್ನು ಯಾರು ನೋಡುವಂಥದ್ದು, ಮತ್ತೆ ನಾವು ಜನರನ್ನು ಯಾರು ನೋಡುವಂಥದ್ದು? ಇದು ಕರ್ತವ್ಯ ಅಲ್ಲ ಸರ್. ಕರ್ತವ್ಯ ಅಂತಂದ್ರೆ ಮೇನ್ ಇದು. ನಾವೀಗ ಮರ್ತು ಬಿಟ್ಟಿದ್ದೇವೆ, ವಿಸ್ಮೃತಿಯಿಂದಾಗಿ ನಾವು ಇಲ್ಲಿ ಅದು ಕರ್ತವ್ಯ ಇದು ಕರ್ತವ್ಯ ಅಂತ ಹೇಳುವಂಥದ್ದು. ಅದು ಕರ್ತವ್ಯ ಅಲ್ಲ, ಆದ್ರೆ ನಾವು ವಿಸ್ಮೃತಿ ಆಗಿದೆ. ಆದ ಕಾರಣ ನಮಗೆ ಅದು ಕರ್ತವ್ಯ ಇದು ಎಲ್ಲ ಕರ್ತವ್ಯ ನಮ್ಗೆ ಕಾಣ್ತಾ ಉಂಟು, ನಿಜವಾದ ಕರ್ತವ್ಯ ಕಾಣ್ತಾ ಇಲ್ಲ. ನಿಜವಾದ ಕರ್ತವ್ಯ ಕಾಣ್ತಾ ಇಲ್ಲ, ಆದ್ರೆ ನಮ್ಗೆ ಅದು ಕರ್ತವ್ಯ ಇದು ಕರ್ತವ್ಯ ಇದು ಕರ್ತವ್ಯ ಇದೆಲ್ಲ ಕಾಣ್ತಾ ಉಂಟು. ಯಾಕೆಂದ್ರೆ ವಿಸ್ಮೃತಿ. ನಿಜವಾದ ಸ್ವರೂಪದ ವಿಸ್ಮೃತಿಯಿಂದಾಗಿ ನಮ್ಗೆ ಬೇರೆಲ್ಲ ಕರ್ತವ್ಯಗಳು ದಿಸ್ ಇಸ್ ಮೇನ್ ನಮ್ಗೆ ಅಂದ್ರೆ ಇದು ತುಂಬಾ ಮುಖ್ಯ ಅಂತ ನಮ್ಗೆ ಆಗ್ತಾ ಉಂಟು. ಇದು ಮೇನ್, ಇದು ಮುಖ್ಯ, ಇದು ಮಾಡ್ಲೇಬೇಕು. ಸರ್ ಇದು ಯಾವ್ದು ಮಾಡದೇ ಇರಿ. ಹೇಗಂದ್ರೆ ಪ್ರಭುಪಾದ್ 1922 ಅಲ್ಲಿ ಅವರ ಗುರುವನ್ನು ಭೇಟಿಯಾಗುವಾಗ ಅವ್ರು ಹೇಳುವಂತದ್ದು, ಫಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು, ದಿಸ್ ಇಸ್ ದ ಇಮಿಡಿಯೇಟ್ ಡ್ಯೂಟಿ, ಕರ್ತವ್ಯ. ಅದಕ್ಕೆ ಶ್ರೀಲ ಭಕ್ತಿವೇದಾಂತ ಠಾಕೂರ್ ಹೇಳುವಂತಹದ್ದು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಸಿಗದೇ ಇರಲಿ, ಕೃಷ್ಣ ಪ್ರಜ್ಞೆ ಇಸ್ ದ ಮೇನ್ ಥಿಂಗ್. ಪಾಟ್ ಅಂತ ಎಂತ ಹೇಳುವಂತಹದ್ದು ಅವರ ಮಾತಿನಿಂದ ಪ್ರಭುಪಾದಿಗೆ ಹೊಡೆತ ಬಿದ್ದ ಆಯ್ತು. ಗುರು ಅಂದ್ರೆ ಸ್ಟ್ರಾಂಗ್, ಗುರು ಅಂದ್ರೆ ಮಾತಿಂದ ಪಟ್ ಅಂತ ಇಮಿಡಿಯೇಟ್ ಕೆಪ್ಪೆಗೆ ಬಿದ್ದಾಗಿರ್ಬೇಕು. ಹಾಗೆ ಪ್ರಭುಪಾದ ಹೇಳ್ತಾರೆ, ಈಸ್ ವರ್ಡ್ಸ್ ವೇರ್ ವೆರಿ, ಅಂದ್ರೆ ಅವರ ಮಾತು, ಅವರ ಗುರು ಇದ್ ಮಾತು ಅವರು ಈ ರೀತಿ ಹೇಳಿದ್ರು. ಆದ್ರೆ ಪ್ರಾಕ್ಟಿಕಲಿ ಈ ಡಿಫೀಟೆಡ್ ಮೀ, ವಾಟ್ ಎವರ್ ಐ ವಾಸ್ ಟೆಲಿಂಗ್, ಈ ಡಿಫೀಟೆಡ್ ಮೀ ಎಂತ ನಾನು ಹೇಳ್ತಾ ಇದ್ರು ಅದಕ್ಕೆ ಅವ್ರ ಗುರು ಹೇಳ್ತಾ ಇದ್ರು. ಹಾಗೆ ಇದು ವಿಸ್ಮೃತಿ ನಮ್ದು. ವಸ್ತುಗಳು ತನ್ನವು ಎಂಬ ಸುಳ್ಳು ಕಲ್ಪನೆ ಭೌತಿಕ ಪ್ರಕೃತಿಯೊಡನಿರುವ ಮಿಥ್ಯಾಭಿಮಾನಕ್ಕೆ ಕಾರಣವಾಗುತ್ತದೆ. ನಾವು ವಸ್ತುವಲ್ಲಿ ತುಂಬಾ ಅಟ್ಯಾಚ್ ಆಗಿದ್ದೇವೆ. ಆ ಮನೆಗೆ ನಾವು ತುಂಬಾ ಅಟ್ಯಾಚ್ ಆಗಿದ್ದೇವೆ, ಮತ್ತೆ ಆ ಜಾಗಕ್ಕೆ ನಾನು ಇಲ್ಲೇ ಇರೋದು, ನನಗೆ ಇಲ್ಲಿಯೇ ಬೇಕು, ಇದೇ ಮನೆ ಬೇಕು ನನಗೆ, ಇದು ಅಂದ್ರೆ ನಾವು ಟೋಟಲಿ ಇದೆಲ್ಲ ಸುಳ್ಳು ಕಲ್ಪನೆ. ಇದು ನನ್ನದು, ಇವ ನನ್ನವ. ಅಟ್ಯಾಚ್ಮೆಂಟ್ ಮಿಥ್ಯಾಭಿಮಾನಕ್ಕೆ ಕಾರಣವಾಗಿದೆ. ಉನ್ನತ ನಿಯಂತ್ರಣ ವ್ಯವಸ್ಥೆಯು ಆ ವಸ್ತುಗಳನ್ನು ನೀಡಿದೆ. ಇದ್ರಲ್ಲಿ ವಸ್ತುಲ್ಲಿ ಯಾವ್ದಾಗ ಕೊಟ್ಟದ್ದು, ನಾವು ಮಾಡಿದಲ್ಲ ಯಾವುದು. ಉನ್ನತ ನಿಯಂತ್ರಣ ವ್ಯವಸ್ಥೆಯು ಅದನ್ನು ಕೊಟ್ಟದ್ದು. ಭೌತಿಕ ಸಂಪನ್ಮೂಲಗಳೆಲ್ಲವನ್ನು ಜೀವಿಯ ಶಾಂತ ಜೀವನಕ್ಕಾಗಿ ಮತ್ತು ಬದ್ಧ ಜೀವನದಲ್ಲಿ ಆತ್ಮ ಸಾಕ್ಷಾತ್ ಕರ್ತವ್ಯ ನಿರ್ವಹಣೆಗಾಗಿ ನೀಡಲಾಗಿದೆ. ನೋಡಿ, ಆಕ್ಚುಲಿ ಭಗವಂತ ಇದನ್ನೆಲ್ಲ ಯಾಕೆ ಕೊಟ್ಟಿದ್ದು?
ನಾವು ಶಾಂತವಾಗಿ ಇರ್ಲಿಕ್ಕೆ ಮತ್ತೆ ಆತ್ಮಸಾಕ್ಷಾತ್ಕಾರ ಮಾಡ್ಲಿಕ್ಕೆ. ಆದ್ರೆ ನಾವು ಎಂತ ಮಾಡ್ತಾ ಇದ್ದೇವೆ, ಇದನ್ನು ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಹೇಗೆ ಅಂದ್ರೆ, ಈಗ ಒಂದು 18 ವರ್ಷದ ಮಗ, ಅವನಿಗೆ ಬೈಕ್ ಕೊಟ್ಟಿದ್ದಾರೆ ತಂದೆ. ಬೈಕ್ ತೆಗೆದು ಕೊಟ್ಟದ್ದು, ಅವ ಈಗ ಫಸ್ಟ್ ಇಯರ್ ಡಿಗ್ರಿ, ಕಾಲೇಜಿಗೆ ಹೋಗಿ ಬರ್ಲಿಕ್ಕೆ. ಅವ ಕಾಲೇಜಿಗೆ ಹೋಗುದಿಲ್ಲ, ಎಲ್ಲಿ ಹೋಗ್ತಾ ಇದ್ದಾನೆ. ಮಿಸ್ಯೂಸ್. ತಂದೆ ಕೊಟ್ಟದ್ದು, ನೀನು ಆಕ್ಚುಲಿ ಕಾಲೇಜಿಗೆ ಹೋಗಿ ಬೈಕಲ್ಲಿ ಬಾ ಅಂತ. ನನಗೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಕಿರಿಕಿರಿ ಆಗ್ತದೆ, ಕಾಲೇಜ್. ಆದ್ರೆ ಬೈಕ್ ತೆಗೆದ ಮೇಲೆ ಮತ್ತೆ ಕಾಲೇಜ್ ಇಲ್ಲ. ಒಂದ್ ದಿವಸ ಫೈನ್ ಡೇ ಕಾಲೇಜಿಂದ ಫೋನ್ ಬರ್ತದೆ, ಕಾಲೇಜಿಗೆ ಬರುವುದಿಲ್ಲ. ಇಲ್ಲ ಎಲ್ಲಿ ಹೋಗ್ತಾ ಇದೆ ಬೈಕಲ್ಲಿ. ಈಗ ಬೈಕ್ ಕೊಟ್ಟಿದ್ದಾರೆ, ಪೆಟ್ರೋಲಿಗೆ ಹಣ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಹಾಗೆ. ಇದು ಇರುವಂತದ್ದು ನಮ್ಮ ಎಂಜಾಯ್ಮೆಂಟ್ಗೆ ಅಲ್ಲ, ಇದು ಆತ್ಮ ಸಾಕ್ಷಾತ್ಕಾರಕ್ಕೆ, ಶಾಂತವಾಗಿದ್ದು ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ಮಾಡ್ಲಿಕ್ಕೆ ಇರುವಂತದ್ದು. ಹಾಗಾಗಿ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಬೇಕು. ಆದರೆ ಮಿಥ್ಯಾ ಅಭಿಮಾನದಿಂದಾಗಿ ಬದ್ಧಾತ್ಮನು ಪರಂಪ್ರಭುವಿನ ಆಸ್ತಿಯು ತನ್ನದೇ ಎಂಬ ಸುಳ್ಳು ಒಡೆತನದ ಭಾವನೆಯು ಬಲೆಯಲ್ಲಿ ಸಿಕ್ಕಿ ಬೀಳುತ್ತಾನೆ. ನೋಡಿ, ದಿಸ್ ಇಸ್ ಮೈನ್. ನಾನು ಎಲ್ಲದಕ್ಕೂ ಕಾರಣ ಇದೆ. ನಾನು ನಮ್ಮನ್ನು ಬಿಡುವುದಿಲ್ಲ. ಲಾಸ್ಟ್ ತನಕ ನಮ್ಮ ಕುತ್ತಿಗೆ ಇಡುವುದಿದೆ. ನಾನು ಮಾಡಿದೆ, ನನ್ನಿಂದ ಆಗುವುದೆಲ್ಲ, ನಾನು ಮೇನ್. ಈ ನಾನು ಇದು ನನ್ನದು, ನನ್ನದು. ಅಹಂ ಮಮೇತ್, ಅಹಂ ಮಮ. ಯಾರೋ ನಮ್ಮ ವೇದವ್ಯಾಸರು ಹೇಳುವಂಥದ್ದು, ಅಹಂ ಮಮ. ದಿಸ್ ಇಸ್ ಅ ಡಿಸೀಸ್ ಅಂತೆ. ಹಾಗಾಗಿ ಎಲ್ಲವೂ ಭಗವಂತಂದು. ಆದ್ರೆ ನಮ್ಗೆ ಆ ಕಾನ್ಶಿಯಸ್ನೆಸ್ ಬರ್ಲಿಲ್ಲ, ಎಲ್ಲ ಭಗವಂತ. ಯಾಕೆಂದ್ರೆ ಭಗವಂತ ಅಂತ ಗೊತ್ತಾದ್ಮೇಲೆ ನಾವು ಅದು ರಿಫ್ಲೆಕ್ಷನ್ ಅಂತ ಹೇಳುವಂಥದ್ದು ಕಾರ್ಯರೂಪದಲ್ಲಿ ಬರ್ಬೇಕಲ್ಲ. ಕಾರ್ಯರೂಪದಲ್ಲಿ ಕೂಡ ಬರ್ಲಿಲ್ಲ. ಅಟ್ಲೀಸ್ಟ್ ಥಾಟ್ ಆದ್ರೂ ಬಂದಿದ, ಅದು ಕೂಡ ಬರ್ಲಿಲ್ಲ. ಫಸ್ಟಿಗೆ ಥಾಟ್ ಬರ್ಬೇಕಂದ್ರೆ ಎಕ್ಸಿಕ್ಯೂಷನ್ ಲೇಟರ್. ಎಕ್ಸಿಕ್ಯೂಟ್ ಮಾಡೋದು ಮತ್ತೆ, ಫಸ್ಟಿಗೆ ನಮಗೆ ಬರ್ಬೇಕಾದ್ರು. ಸಿಕ್ಕಿ ಬೀಳ್ತಾನೆ. ಸ್ವಯಂ ಬ್ರಹ್ಮನು ಪರಮ ಪ್ರಭುವಿನಿಂದ ಸೃಷ್ಟಿಯಾದವನು. ಬ್ರಹ್ಮ ಕೂಡ ಕೃಷ್ಣನಿಂದ ಸೃಷ್ಟಿಯಾದ. ಅದು ಈ ಶ್ಲೋಕದಿಂದ ಸ್ಪಷ್ಟವಾಗುತ್ತದೆ. ಐಕ ಅಸ್ತಿತ್ವದಲ್ಲಿರುವ ಜೀವಿಗಳನ್ನು ಬದ್ಧಗೊಳಿಸುವ 5 ವಿಧವಾದ ಅಜ್ಞಾನಗಳು ಬ್ರಹ್ಮನ ಸೃಷ್ಟಿಗಳು. ಬದ್ಧಾತ್ಮರು ಬ್ರಹ್ಮನ ಇಂದ್ರಶಾಲ ದಂಡದ ಅಧೀನದಲ್ಲಿ ಇದ್ದಾರೆ. ನಾವೆಲ್ಲ ಬ್ರಹ್ಮನ ಅಧೀನದಲ್ಲಿದ್ದೇವೆ. ಇದನ್ನು ಜೀವಿಯು ಅರಿತುಕೊಳ್ಳಬೇಕು, ನಾವು ತಿಳಿಬೇಕು. ಆಗ ಜೀವಿಯು ತಾನು ಪರಮಪುರುಷನಿಗೆ ಸಮಾನ ಎಂದು ಯೋಚಿಸುವುದು ಕೇವಲ ಹಾಸ್ಯಾಸ್ಪದವಾಗುತ್ತದೆ. ನೋಡಿ, ಯಾರು ಇದು ಸಮಾನ ಎಳಿಸುವಂತದ್ದು? ಈ ಮಾಯಾವಾದಿಗಳು. ಅಂದ್ರೆ ನಾನು ನಾರಾಯಣ, ನೀವು ನಾರಾಯಣ, ನಾವು ಸತ್ತ ಮೇಲೆ ದೇವರಲ್ಲಿ ಒಂದಾಗುವಂಥದ್ದು. ನೋಬಡಿ ಇಸ್ ಈಕ್ವಲ್ ಟು ಗಾಡ್, ನೋಬಡಿ ಇಸ್ ಗ್ರೇಟರ್ ದೆನ್ ಯು. ಪತಂಜಲಿಯು ಸಹ ಇಲ್ಲಿ ಹೇಳುವಂತೆ ಪಂಚವಿಧ ಅಜ್ಞಾನಗಳಿವೆ ಎಂದು ಒಪ್ಪಿಕೊಳ್ಳುತ್ತಾನೆ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳಬಹುದು? ಹರೇ ಕೃಷ್ಣ. ಎಸ್, ಇವತ್ತಿನ ಮೆಡಿಸಿನ್ ತುಂಬಾ ಖಡಕ್ ಉಂಟು. ಈ ಮೆಡಿಸಿನ್ ಗಡಿ ತಗೊಳ್ತಾ ಇರಬೇಕು. ಇವತ್ತಿನ ಭಾವಾರ್ಥ ತುಂಬಾ ಎಂತ ಹೇಳುವಂತದ್ದು ಬ್ಯೂಟಿಫುಲ್. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಯಾರು ಪ್ರಶ್ನೆ ಇಲ್ಲದ್ರೆ ನಾವು ಮುಕ್ತಾಯ ಮಾಡುವ.